ಹುತ್ತ ಹುತ್ತ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೇ ಹಾವುಗಳು, ಅದರಲ್ಲೂ ನಾಗರ ಹಾವುಗಳು. ಈ ಹುತ್ತದಲ್ಲಿ ನಾಗರ ಹಾವುಗಳು ಇರುತ್ತವೆ ಅನ್ನೋ ಭಾವನೆ ನಮಗಿರುತ್ತೆ. ನಿಜಕ್ಕೂ ಹಾವುಗಳು ಈ ಹುತ್ತದಲ್ಲಿ ವಾಸಿಸೋದು. ಹಾಗಾದರೆ ಈ ಹುತ್ತಗಳನ್ನು ಕಟ್ಟೋರು ಯಾರು? ಯಾರು ಕಟ್ತಾರೆ? ಹೇಗೆ ಕಟ್ತಾರೆ? ಯಾಕೆ ಹಾವುಗಳು ಇದೇ ಹುತ್ತದಲ್ಲಿ ಬಂದು ತಮ್ಮ ನೆಲೆಯನ್ನು ಮಾಡಿಕೊಳ್ಳುತ್ತೆ ಅನ್ನೋ ಕೆಲವು ವಿಸ್ಮಯಕಾರಿ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಭಾರತೀಯ ಸಂಸ್ಕೃತಿಯಲ್ಲಿ ಹುತ್ತವನ್ನು ಹಾವಿನ, ಅದರಲ್ಲೂ ನಾಗರ ಹಾವಿನ ನೆಲೆ ಅಂತ ನಾವು ನಂಬ್ತೀವಿ. ನಾಗರ ಪಂಚಮಿ ಬಂದರೆ ಸಾಕು, ನಾವೆಲ್ಲ ಹೋಗಿ ಹುತ್ತಗಳಿಗೆ ಪೂಜೆಯನ್ನು ಮಾಡ್ತೀವಿ. ಅಂದರೆ ಒಂದು ರೀತಿ ಇದೊಂದು ದೇವಸ್ಥಾನನೇ ಇದ್ದ ಹಾಗೆ. ಅದರಲ್ಲೂ ನಾಗ ದೇವತೆಯನ್ನು ಪೂಜಿಸಬೇಕಂದ್ರೆ ನೀವು ಈ ಹುತ್ತಗಳನ್ನು ಪೂಜಿಸಬೇಕು, ಅಂದರೆ ಈ ಮಣ್ಣಿನ ದೇವಸ್ಥಾನಗಳನ್ನು ಪೂಜಿಸಬೇಕಾಗುತ್ತೆ. ಹಾಗಾದರೆ ನಾಗರ ಹಾವುಗಳು ತಾವು ಕಟ್ಟಿಲ್ಲ ಅಂದರೂ ಕೂಡ ಈ ಒಂದು ಪ್ರದೇಶಕ್ಕೆ ಬಂದು ಯಾಕೆ ವಾಸಿಸುತ್ತವೆ? ಯಾಕೆ ಅವು ಹುತ್ತಗಳಲ್ಲಿ ವಾಸಿಸುತ್ತವೆ ಅನ್ನೋದು ಪ್ರಶ್ನೆ ಹಲವಾರು ಜನಕ್ಕಿವೆ. ಮೊದಲಿಗೆ ನಾವು ಈ ಒಂದು ಹುತ್ತಗಳನ್ನು ಯಾರು ಕಟ್ತಾರೆ ಅನ್ನೋದನ್ನು ತಿಳ್ಕೊಳ್ಬೇಕು. ಹೌದು, ಈ ಹುತ್ತಗಳನ್ನು ಕಟ್ಟುವುದೇ ಗೆದ್ದಲುಗಳು. ಹೌದು, ಸಾವಿರಾರು ಲಕ್ಷಾಂತರ ಗೆದ್ದಲುಗಳು ಸೇರಿ ಈ ಹುತ್ತವನ್ನು ಕಟ್ಟುತ್ತವೆ. ಪ್ರದೇಶದ ಅಥವಾ ಕಾಡಿನ ಆಯಾ ಭಾಗಗಳಿಂದ ಒಳ್ಳೆಯ ಮಣ್ಣನ್ನು ತಂದುಬಿಟ್ಟು ಈ ಗೆದ್ದಲುಗಳು ಈ ಹುತ್ತವನ್ನು ಕಟ್ಟುತ್ತವೆ. ಒಮ್ಮೆ ಈ ಗೆದ್ದಲುಗಳು ಈ ಒಂದು ಜಾಗವನ್ನು, ಅಂದರೆ ಈ ಹುತ್ತವನ್ನು, ಅಂದರೆ ತಮ್ಮ ಮನೆಗಳನ್ನು ಕಟ್ಟಿದ ಮೇಲೆ ಅವು ಅಲ್ಲಿಯೇ ನಿಲ್ಲುಕೊಳ್ಳುವುದಿಲ್ಲ. ಬದಲಾಗಿ ಕೆಲವು ತಿಂಗಳ ಗಂಟೆ ನಂತರ, ಕೆಲವು ವರ್ಷಗಳ ನಂತರ ಅವುಗಳನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ ಮತ್ತೆ ಇದೇ ರೀತಿಯ ಹುತ್ತುಗಳನ್ನು ಕಟ್ಟುತ್ತವೆ. ಆವಾಗ ಇವೇನು ಮಾಡ್ತಾವಪ್ಪ ಅಂದರೆ ಈ ಹಾವುಗಳು ಏನಿರ್ತಾವಲ್ಲ, ಅದರಲ್ಲೂ ನಾಗರ ಹಾವು ಈ ಹುತ್ತಗಳನ್ನು ತಮ್ಮ ಮನೆಯನ್ನಾಗಿ ಮಾಡಿಕೊಳ್ಳೋಕ್ಕೆ ಪ್ರಾರಂಭ ಮಾಡಿಕೊಳ್ತವೆ. ಯಾಕಂದರೆ ಈ ಹುತ್ತಗಳಲ್ಲಿ ಒಂದು ವಿಚಿತ್ರವಾದಂತಹ ಹವಾನಿಯಂತ್ರಣ ವ್ಯವಸ್ಥೆ ಇರುತ್ತೆ. ನಾವೇನು ಇವತ್ತು ಮಾಡರ್ನ್ ಯುಗದಲ್ಲಿ ಏರ್ ಕಂಡೀಷನ್ ಅಂತ ಏನು ಕರಿತೀವಿ, ಅದೇ ಒಂದು ಈ ನೈಸರ್ಗಿಕ ಏರ್ ಕಂಡೀಷನನ್ನು ನೀವು ಈ ಹುತ್ತಗಳಲ್ಲಿ ಕಾಣಬಹುದು ಸ್ನೇಹಿತರೆ. ಯಾಕಂದರೆ ಹೊರಗಡೆ ಟೆಂಪ್ರೇಚರು 40, 45, 50ವರೆಗೂ ಹೋದರೂ ಕೂಡ, ಆದರೆ ಈ ಹುತ್ತಗಳಲ್ಲಿ ಟೆಂಪ್ರೇಚರ್ ಮಾತ್ರ ಏರ್ ಕಂಡೀಷನ್ ಥರ ಇರುತ್ತೆ. ಅಂದರೆ ಹೆಚ್ಚು ಕಡಿಮೆ ಒಂದು ರೂಮ್ ಟೆಂಪ್ರೇಚರ್ ಅಂದರೆ ಏನಪ್ಪ ಅಂದರೆ 23 ಅಥವಾ 22, 24 ನಾವು ಕೆಲವೊಂದು ಭಾಗಗಳಲ್ಲಿ ರೂಮ್ ಟೆಂಪ್ರೇಚರ್ ಅಂತ ಕರಿತೀವಿ. ಅಂದರೆ ಈ ಕಡೆ ತುಂಬಾ ಕೋಲ್ಡ್ ಅಲ್ಲ, ಈ ಕಡೆ ತುಂಬಾ ಸೆಕೆ ಕೂಡ ಅಲ್ಲ. ಅಂತಹ ಒಂದು ರೂಮ್ ಟೆಂಪ್ರೇಚರನ್ನು ಈ ಒಂದು ಹುತ್ತಗಳು ಕಾಣಿಸ್ಕೊಳ್ತವೆ. ಅಂದರೆ ಈ ಹುತ್ತಗಳು ಯಾವ ರೀತಿ ಇರುತ್ತೆ ಅಂದರೆ, ಭೂಮಿಯ ಮೇಲೆ ಎಷ್ಟು ಮೇಲೆ ಹೋಗಿರುತ್ತೋ ಅಷ್ಟೇ ಅವು ಭೂಮಿಯ ಆಳದಲ್ಲೂ ಕೂಡ ಹೋಗಿರುತ್ತವೆ. ಹೀಗೆ ಇರೋದ್ರಿಂದ ಈ ಹಾವುಗಳಿಗೆ, ಅದರಲ್ಲೂ ನಾಗರ ಹಾವುಗಳಿಗೆ ಇದೊಂದು ಹೇಳಿ ಮಾಡಿಸಿದಂತಹ ತಾಣ ಅಂತಲೇ ಕರಿಬೋದು. ನಿಜ ಹೇಳಬೇಕಂದ್ರೆ ಹಾವುಗಳು ಏನೂ ಮಾಡೋದಿಲ್ಲ ರೀ. ಈ ಹುತ್ತಗಳನ್ನು ಕಟ್ಟೋಕ್ಕೆ ಅವು ಏನೂ ಕೆಲಸ ಮಾಡೋದಿಲ್ಲ. ಆದರೆ ಕಟ್ಟಿರುವಂತಹ ಈ ಅದ್ಭುತವಾದಂತಹ ಒಂದು ಪ್ಯಾಲೇಸ್ ಅಥವಾ ಫೋರ್ಟ್ ಅಂತ ಕರಿಬೋದು, ಅಥವಾ ಕೋಟೆ ಅಂತ ಕರಿಬೋದು, ಅಥವಾ ಮನೆ ಅಂತ ಕರಿಬೋದು, ಅಲ್ಲಿ ಬಂದು ಈ ಹಾವುಗಳು ವಾಸಿಸೋಕೆ ಪ್ರಾರಂಭ ಮಾಡ್ತವೆ. ಯಾವಾಗ ಈ ಟರ್ಮೈಟ್ಸ್ ಅಂದರೆ ಏನು ಗೆದ್ದಲುಗಳು ಬಿಟ್ಟು ಹೋದ ನಂತರ ಈ ಹಾವುಗಳು ಈ ಒಂದು ಹುತ್ತವನ್ನು ತಮ್ಮ ನೆಲೆಯನ್ನಾಗಿ ಮಾಡ್ಕೊಳ್ತವೆ. ಯಾಕಂದರೆ ಹಾವುಗಳಿಗೆ ತುಂಬಾ ಸೆಕೆ ಆಗೋದಿಲ್ಲ, ತುಂಬಾ ಚಳಿನೂ ಆಗೋದಿಲ್ಲ. ಅವುಗಳಿಗೆ ಬೇಕಾಗಿರೋದು ಒಂದು ರೂಮ್ ಟೆಂಪ್ರೇಚರ್. ದೇವರು ಎಷ್ಟು ಕಿಲಾಡಿ ನೋಡಿ. ಈ ಹಾವುಗಳನ್ನು ವಾಸಿಸೋಕೆ ಅಂತಲೇ ಈ ಗೆದ್ದಲುಗಳು ಕಟ್ಟಿರುವಂತಹ ಈ ಹುತ್ತದಲ್ಲಿ ಈ ಹಾವುಗಳು ಬಂದು ನೆಲೆ ಮಾಡ್ತವೆ. ಆವಾಗ ಏನಾಗುತ್ತೆ ಅಂದರೆ, ಇನ್ನೊಂದು ವಿಶೇಷತೆ ಹೇಳ್ತೀನಿ ನಾನು ನಿಮಗೆ. ಈ ಗೆದ್ದಲುಗಳು ಕಟ್ಟಿರುವಂತಹ ಹುತ್ತ ಇರುತ್ತಲ್ಲ, ಈ ಹುತ್ತದ ಸುತ್ತಮುತ್ತ ಹಲವಾರು ಕಪ್ಪೆಗಳಾಗಲಿ, ಹಲವಾರು ಇಲಿಗಳಾಗಲಿ, ಹೆಗ್ಗಣಗಳಾಗಲಿ ಓಡಾಡೋಕ್ಕೆ ಪ್ರಾರಂಭ ಮಾಡ್ತವೆ. ಎಷ್ಟು ವಿಚಿತ್ರ ನೋಡಿ. ದೇವರು ಕಿಲಾಡಿ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚು ನಿಮಗೆ ಒಂದು ಫ್ಯಾಕ್ಟ್ಸ್ಗಳು ಬೇಕಾ ಸ್ನೇಹಿತರೆ? ಯಾವಾಗ ಈ ಹುತ್ತ ಸುತ್ತಮುತ್ತ ಇಲಿಗಳು, ಹೆಗ್ಗಣಗಳು, ಆಮೇಲೆ ಈ ಥರ ಎಲ್ಲ ಓಡಾಡ್ಕೊಂಡಿರ್ತಾವಲ್ಲ, ಹಾವುಗಳು ಮೆಲ್ಲಗೆ ಬೀಲ ಅಂದರೆ ಆ ಹುತ್ತದಿಂದ ಹೊರಗೆ ಬಂದ್ಬಿಟ್ಟು ಈ ಇಲಿಗಳನ್ನು ತಿಂದು ಮತ್ತೆ ಆರಾಮವಾಗಿ ಹೋಗಿ ಬೀಲದಲ್ಲಿ, ಅಂದರೆ ಈ ಹುತ್ತದಲ್ಲಿ ಕೆಳಗಡೆ ಹೋಗಿ ಏರ್ ಕಂಡೀಷನ್ ರೂಮ್ನಲ್ಲಿ ಆರಾಮವಾಗಿ ವಿಶ್ರಾಂತಿಯನ್ನು ಮಾಡ್ಕೊತವೆ. ಎಷ್ಟು ವಿಚಿತ್ರ ಅಲ್ವಾ ನೋಡಿ. ಈ ಪ್ರಕೃತಿನೇ ಒಂದು ವಿಸ್ಮಯ ಅನ್ನೋದಕ್ಕೆ ಈ ಒಂದು ಈ ಗೆದ್ದಲುಗಳು ಕಟ್ಟಿರುವಂತಹ ಹುತ್ತವೇ ಒಂದು ಕಾರಣ ಅಂತ ಹೇಳ್ಬೋದು.
ಈ ಗೆದ್ದಲುಗಳು ಅಂದರೆ ಈ ಗೆದ್ದಲುಗಳು ಕಟ್ಟಿರುವಂತಹ ಈ ಹುತ್ತ ಏನಿದೆಯಲ್ಲ, ನಾವು ನಮ್ಮ ಮನೆಗಳ ಸುತ್ತಮುತ್ತ ಕಾಣ್ಬೋದು, ಕಾಡುಗಳಲ್ಲಿ ಕಾಣ್ಬೋದು, ಅಥವಾ ಕೆಲವೊಂದು ತುಂಬಾ ಬ್ಯಾರನ್ ಲ್ಯಾಂಡ್ ಅಂದರೆ ತುಂಬಾ ಏನೂ ಇರೋದಿಲ್ಲ ಅಲ್ಲೂ ಕೂಡ ನಾವು ಕಾಣಬಹುದು. ವಿಚಿತ್ರ ಏನಪ್ಪ ಅಂದರೆ ಇವು ತುಂಬಾ ಗಟ್ಟಿಯಾಗಿರ್ತವೆ. ನೋಡೋಕ್ಕೆ ನೀವು ಎಲ್ಲೋ ಒಂದೇ ಒಂದು ಸರಿ ಒಂದು ಏಟು ಕೊಟ್ಟರೆ ಬೀಳ್ಬೋದು ಅಂತ ನೀವು ಅನ್ಕೋಬೋದು. ಯಾಕಂದರೆ ಆ ಥರ ಹೊರಗಿನಿಂದ ಕಾಣುತ್ತೆ, ಯಾಕಂದರೆ ಟೊಳ್ಳು ಥರ ಕಾಣುತ್ತೆ, ಏನೋ ರಂಧ್ರಗಳು ಅಲ್ಲಲ್ಲಿ ಇರೋದ್ರಿಂದ ನಿಮಗೆ ಇದೇನು ಒಂದೇ ಒಂದು ಏಟಕ್ಕೆ ಬೀಳ್ಬೋದು ಅನ್ನೋ ರೀತಿ ಕಾಣುತ್ತೆ. ಆದರೆ ನಿಜ ಹೇಳಬೇಕಂದ್ರೆ ಇದು ತುಂಬಾ ಗಟ್ಟಿಯಾಗಿರುತ್ತೆ, ಕಾಂಕ್ರೀಟ್ನಷ್ಟೇ ಗಟ್ಟಿಯಾಗಿರುತ್ತೆ. ಯಾಕಂದರೆ ಇವುಗಳನ್ನು ಕಟ್ಟಲು ಬಳಸುವಂತಹ ಆ ಪದಾರ್ಥ ಏನಿದೆಯಲ್ಲ, ಆ ಮಣ್ಣು ಏನಿದೆಯಲ್ಲ, ಆ ಮಣ್ಣನ್ನು ಈ ಗೆದ್ದಲುಗಳು ಸುಮ್ಮನೆ ಎಲ್ಲ ಮಣ್ಣನ್ನು ತಂದು ಕಟ್ಟೋದಿಲ್ಲ. ಬದಲಿಗೆ ಅವುಗಳನ್ನು ತಮ್ಮ ಸಲೈವದಲ್ಲಿ, ನಾವು ಹೇಗೆ ನೋಡಿ ಒಂದು ಮನೆ ಕಟ್ಟುವಾಗ ಒಂದು ಇಟ್ಟಿಗೆ ತೊಗೊತೀವಿ, ಇಟ್ಟಿಗೆ ಮೇಲೆ ಇಡ್ತೀವಿ, ಅದಾದಮೇಲೆ ಅದಕ್ಕೆ ಮರಳು ಮತ್ತು ಸಿಮೆಂಟ್ ಮಿಕ್ಸ್ ಮಾಡಿದಂತಹ ಗಾರೆನ ಅದ್ರ ಮೇಲೆ ಹಾಕ್ತೀವಿ ಅಥವಾ ಪ್ಲಾಸ್ಟರ್ ಕೂಡ ಮಾಡ್ತೀವಿ. ಇದಕ್ಕೆ ಬಳಸೋದೇನೋ ಗಟ್ಟಿ ಆಗಬೇಕು ಅಂತ ನಾವೇನು ಮಾಡ್ತೀವಿ, ಹಿಂದಿನ ಕಾಲದಲ್ಲಿ ಸುಣ್ಣವನ್ನು ಕೂಡ ಬೆರೆಸ್ತಾ ಇದ್ರು. ಇನ್ನು ಚೈನಾದಲ್ಲಿ ದ ಗ್ರೇಟ್ ವಾಲ್ ಆಫ್ ಚೈನಾ ಕಟ್ಟುವಾಗ ಅನ್ನವನ್ನು ಕೂಡ ಬೆರೆಸಿದ್ರು. ಅನ್ನವನ್ನು ಗಾರೆಯಲ್ಲಿ ಅಂದರೆ ಸ್ಟಿಕ್ಕಿ ರೈಸ್ ಅಂತ ನಿಮಗೆ ಈ ಚೈನಾದಲ್ಲಿ, ಜಪಾನ್ದಲ್ಲಿ, ಇಂಡೋನೇಷ್ಯಾ ಈ ಥರ ದೇಶಗಳಲ್ಲಿ ಮತ್ತು ಥೈಲ್ಯಾಂಡಲ್ಲಿ ನಿಮಗೆ ಈ ಸ್ಟಿಕ್ಕಿ ರೈಸ್ ಅಂತ ಸಿಗುತ್ತೆ. ಸ್ಟಿಕ್ಕಿ ರೈಸ್ ಅಂದ್ರೇನು, ನಾರ್ಮಲ್ ಆಗಿ ನೀವು ಅನ್ನವನ್ನು ತುಂಬ ಸ್ವಲ್ಪ ಗಂಜಿ ಥರ ಮಾಡಿದಾಗ ಒಂಥರ ಅದು ಅಂಟಾಗುತ್ತೆ. ಆ ಅಂಟನ್ನೇ ಬಳಸಿಬಿಟ್ಟು ಹಿಂದೆ ದ ಗ್ರೇಟ್ ವಾಲ್ ಆಫ್ ಚೈನಾ ಅನ್ನು ಕೂಡ ಕಟ್ಟಿದ್ರು. ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ಗಾರೆಯನ್ನು ಮಾಡಿ ಅಂದರೆ ಸುಣ್ಣದಿಂದ ಬೆರೆಸಿ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕೂಡ ಕಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿರುವಂತಹ ವಾಣಿ ವಿಲಾಸ್ ಡ್ಯಾಮ್ ಆಗಲಿ ಅಥವಾ ನಮ್ಮ KRS ಡ್ಯಾಮ್ ಆಗಲಿ, ಹಿಂದೆ ಕಟ್ಟಿರುವಂತಹ ಡ್ಯಾಮ್ಗಳು ಅಥವಾ ಮನೆಗಳಾಗಲಿ ಈ ರೀತಿ ಮಾಡ್ತಾಯಿದ್ರು. ಅದೇ ರೀತಿ ಈ ಟೆಕ್ನಾಲಜಿ ನೋಡಿ ನಾವೆಲ್ಲ ಕಲ್ತಿರ್ಬೋದು, ಒಂದರಿಂದ ಒಂದು ಕಲ್ತಿರ್ಬೋದು. ಇವತ್ತು ಆರ್ಕಿಟೆಕ್ಟ್ ಅನ್ನೋ ಇಂಜಿನಿಯರಿಂಗ್ ಒಂದು ಕೋರ್ಸೇ ಇದೆ. ಹೀಗಾಗಿ ದೊಡ್ಡ ದೊಡ್ಡ ಒಂದು ಬಿಲ್ಡಿಂಗನ್ನು ಕಟ್ಟಿರ್ಬೋದು. ದುಬೈಯಲ್ಲಿ ನಾವು ಬುರ್ಜ್ ಖಲೀಫಾ ವರ್ಲ್ಡ್ ಟಾಲೆಸ್ಟ್ ಅಂತ ಹೇಳ್ಬೋದು. ಈ ರೀತಿ ಹಲವಾರು ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ. ಬಟ್ ಈ ಒಂದು ಹುತ್ತ ಏನೋ ನೀವು ಇದನ್ನು ಕೂಡ ಬುರ್ಜ್ ಖಲೀಫಾ ಅಂತಲೇ ಕರಿಬೋದು. ದೊಡ್ಡ ದೊಡ್ಡ ಹುತ್ತಗಳು ನೀವು ಕಾಣ್ಬೋದು, ಸುತ್ತಮುತ್ತ ಕೆಲವೊಂದು ಚಿಕ್ಕ ಹುತ್ತಗಳನ್ನು ಕಾಣ್ಬೋದು. ಆದರೆ ಹೋದಂಗೆ ಇವು ಕೂಡ ಒಂಥರ ಮಿನಾರ್ ಆದಂಗೆ ಆಗ್ತವೆ, ಮೇಲೆ ಹೋಗ್ತವೆ, ಚಿಕ್ಕದಾಗಿ ಕಾಣ್ತವೆ, ತುದಿ ಕೂಡ ಕಾಣುತ್ತೆ. ಇಂತಹ ಹುತ್ತಗಳನ್ನು ಕಟ್ಟೋಕ್ಕೆ ಈ ಏನು ಟರ್ಮೈಟ್ಸ್ ಅಂದರೆ ಗೆದ್ದಲುಗಳೇನಿದಾವಲ್ಲ, ಅವು ತಮ್ಮ ಸಲೈವವನ್ನು ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಕಟ್ತಿದ್ವಂತೆ. ನೋಡಿ ಸ್ವಾಮಿ, ಯಾಕಂದರೆ ಇಂಜಿನಿಯರಿಂಗ್ ಅಂದರೆ ನೋಡಿ ಆವಾಗಿನಿಂದ ಬಂದಿರೋದು, ಪ್ರಕೃತಿನೇ ಒಂದು ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಈ ಸಲೈವವನ್ನು ಮಣ್ಣಿನೊಳಗೆ ಬೆರೆಸಿ ಇವ್ರು ಏನು ಮಾಡ್ತಾರೆ ಅಂದರೆ ಪದೇ ಒಂದೊಂದೇ ಸ್ಟೆಪ್ಪನ್ನು ಹಾಕಿ ಮಣ್ಣನ್ನು ಹಾಕಿ ಈ ಒಂದು ಹುತ್ತಗಳನ್ನು ಕಟ್ತಾ ಇರ್ತವೆ ಅನ್ನೋದು ನಮಗೆ ತಿಳಿದು ಬಂದಿದೆ. ಎಷ್ಟು ಅದ್ಭುತ ಅಲ್ವಾ ಸ್ನೇಹಿತರೆ? ನೋಡಿ, ಈ ನಾವು ಅಂದ್ಕೊಂಡಷ್ಟು ಸಾಮಾನ್ಯವಾಗಿಲ್ಲ. ಎಷ್ಟೋ ಜನ ಇಗ್ನೋರ್ ಮಾಡಿಬಿಡ್ತಾರೆ ತಮ್ಮ ಹಳ್ಳಿಯಲ್ಲಿರುವಂಥ ಈ ಹುತ್ತಗಳನ್ನು. ಎಷ್ಟೋ ಜನ ಅದ್ರ ಬಗ್ಗೆ ಲಕ್ಷ್ಯನೇ ಕೊಡೋದಿಲ್ಲ. ಇನ್ನೊಂದು ಯಾಕಪ್ಪ ಅಂದರೆ ಹೆದರ್ಕೊತಾರೆ ಜನ. ಮೇಲಾಗಿ ಹೆದರಿಕೆ ಕೂಡ ಇರುತ್ತೆ. ಯಾಕಂದರೆ ಹುತ್ತದಲ್ಲಿ ಹಾವುಗಳು ಇರೋದರಿಂದ, ಅದರಲ್ಲೂ ವಿಷಪೂರಿತ ನಾಗರ ಹಾವು ಇರೋದರಿಂದ ಆ ಹುತ್ತದ ಸುತ್ತಮುತ್ತ ಕೂಡ ಹೋಗೋದಿಲ್ಲ. ನೀವು ಅಂದ್ಕೊಂಡಿರ್ಬೋದು ಯಡಿಯೂರು ಸಿದ್ಧಲಿಂಗೇಶ್ವರ ಅವರು ತಪಸ್ಸಿಗೆ ಕೂತ್ಕೊಂಡಾಗ ಅವರ ತಲೆ ಮೇಲೆ ಹುತ್ತಗಳು ಬೆಳೆದಿತ್ತು ಅಂತ. ಋಷಿ ಮುನಿಗಳು ಅಂತ ವಾಲ್ಮೀಕಿ ಸಹಿತ ಏನು ತಪಸ್ಸಿಗೆ ಕೂತಾಗ ಅಥವಾ ಈ ಧ್ಯಾನದಲ್ಲಿ ಕೂತಾಗ ಅವರ ಮೇಲೆ ಎಷ್ಟು ಮಟ್ಟಿಗೆ ಧ್ಯಾನ ಮಾಡ್ತಾಯಿದ್ರು ಅಂದರೆ ಅವರ ಸುತ್ತಮುತ್ತ ಏನು ಈ ಗೆದ್ದಲುಗಳು ಹುತ್ತವನ್ನೇ ಕಟ್ಟಿರ್ತಿದ್ವು. ಅವ್ರಿಗೆ ಅಷ್ಟು ಕೂಡ ಅರಿವು ಕೂಡ ಇರೋದಿಲ್ಲ. ಯಾಕಂದರೆ ಅಷ್ಟು ಧ್ಯಾನದಲ್ಲಿ ಇರ್ತಿದ್ರು ಅವರು. ನೋಡಿದ್ರ ಈ ಹುತ್ತಗಳು ಯಾವ ರೀತಿ ಹುಟ್ಟುತ್ತವೆ, ಕಟ್ತಾರೆ ಅಂದರೆ ಈ ಗೆದ್ದಲುಗಳು ಕಟ್ತವೆ. ಅವುಗಳಲ್ಲಿ ಯಾರೋ ಬಂದು ಇರ್ತಾರೆ. ಈಗ ನೋಡಿ, ನೀವು ಮನೆ ಕಟ್ತೀರಾ, ನೀವು ಮನೆ ಕಟ್ಟಿ ಎಷ್ಟೋ ದಿನ ಏನು ಮಾಡ್ತೀರಾ, ಒಳ್ಳೆ ಮನೆಯೇ ಕಟ್ತೀರಾ. ಆದರೆ ಕೆಲವು ದಿನಗಳ ನಂತರ ಏನು ಮಾಡ್ತೀರಾ, ನಿಮಗೆ ಇನ್ನೂ ಬೇರೆ ಒಂದು ಕೆಲಸ ಸಿಗುತ್ತೆ, ಬೇರೆ ದೇಶಕ್ಕೆ ಹೋಗಿರ್ತೀರ, ಆ ಒಂದು ಮನೆ ಪಾಳು ಬಿದ್ದಿರುತ್ತೆ. ಇನ್ನು ಕೆಲವರು ಯಾರೋ ಭಿಕ್ಷಕರು, ಮನೆ ಇಲ್ದವರು, ಗತಿ ಇಲ್ದವರು ಆ ಮನೆಗೆ ಬಂದು ವಾಸ ಮಾಡ್ತಾರೆ. ಈ ರೀತಿ ನೋಡಿ ಅದ್ಭುತವಾದಂತಹ ಈ ಹುತ್ತದಲ್ಲಿ ಈ ನಾಗರ ಹಾವುಗಳು ಬಂದು ಇರೋದು ನಾವು ಈಗ ಕಾಣ್ತಾ ಇದ್ದೀವಿ. ಹುತ್ತ ಅಂದರೆ ಸಾಮಾನ್ಯ ಅಲ್ಲ ಅಂತ ನಿಮಗೂ ಕೂಡ ಈಗ ಅರ್ಥ ಆಗಿರ್ಬೋದು. ಈ ಹುತ್ತದ ಬಗ್ಗೆ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥದ್ದು ಅಥವಾ ನೀವು ಯಾವತ್ತಾದರೂ ಟ್ರೆಕ್ಕಿಂಗ್ ಹೋದಾಗ, ಕಾಡಲ್ಲಿ ಹೋದಾಗ ಏನೋ
ಈ ಹುತ್ತವನ್ನು ನೀವು ನೋಡಿರ್ಬೋದು. ಆವಾಗ ನಿಮಗೆ ಈಗ ನಾನು ಹೇಳಿರುವಂತಹ ಮಾಹಿತಿ ಈಗ ಫ್ಲ್ಯಾಶ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಎಷ್ಟೋ ಕಡೆ, ಯಾಕಂದರೆ ಈ ಹುತ್ತದ ಏನು ಮಣ್ಣಿದೆಯಲ್ಲ ಜಿಗುಟಾಗಿರುತ್ತೆ. ಈ ಜಿಗುಟಾದ ಮಣ್ಣನ್ನೇ ಎಷ್ಟೋ ಕಡೆ ಗಣೇಶನನ್ನು ಮೂರ್ತಿಯನ್ನು ಮಾಡೋಕ್ಕೆ ಕೂಡ ಬಳಸ್ತಾರೆ ಅನ್ನೋದು ಮಾಹಿತಿ ಇದೆ. ಇದರ ಬಗ್ಗೆ ನಿಮ್ಮಲ್ಲಿ ಏನಾದರೂ ಹೆಚ್ಚಿಗೆ ಮಾಹಿತಿ ಇದ್ದರೆ, ನನಗಿಂತ ನಾನು ಹೇಳಿರುವಂಥ ಮಾಹಿತಿಗಿಂತ ಹೆಚ್ಚಿಗೆ ಮಾಹಿತಿ ಈ ಹುತ್ತಗಳ ಬಗ್ಗೆ, ಹಾವಿನಗಳ ಬಗ್ಗೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಜನರಿಗೂ ಕೂಡ ಇದರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಸಿಗಲಿ ಅನ್ನೋದು ನನ್ನ ಇಚ್ಛೆ. ವಿಡಿಯೋ ಇಷ್ಟ ಆದರೆ ಮಾತ್ರ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ, ಬಂಧುಗಳ ಜೊತೆ ಶೇರ್ ಮಾಡಿ.